ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರು, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರಿಪ್ಸ್ವಾ ನಮ್ಮ ಸೌರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆ ಇವತ್ತು ನಮ್ಮ ಜೊತೆ ಚಂದ್ರಿಕಾ ಮಲ್ಯ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಸುಮಾರು ಟೈಮಿನ ನಂತರ ನಾನು ನೋಡ್ತಾ ಇದ್ದೀನಿ ನೀವು ನಮ್ಮ ಅಡುಗೆ ರೂಮಲ್ಲಿ. ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀರಿ ಇವತ್ತು? ಮಳೆಗಾಲದ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಮಳೆಗಾಲದ ಸ್ಪೆಷಲ್. ಮಳೆಗಾಲ ಮುಗಿತಾ ಬಂತು, ಆದ್ರೂ ಸಹ ಚೆನ್ನಾಗಿರುತ್ತಲ್ಲ. ಏನು ಸ್ಪೆಷಲ್ ಅಂದ್ರೆ ಒಂದು ಆಮಟೆಕಾಯಿ ಬರ್ತಾವ. ಆಮಟೆಕಾಯಿ, ಹೌದು. ಅಂದ್ರೆ ಅದು ಸೀಸನಲ್, ನಿಮ್ಗೆ ಎಲ್ಲ ಸಮಯದಲ್ಲಿ ಸಿಗೋದಿಲ್ಲ. ಹೌದು. ಮತ್ತೆ ಇನ್ನೊಂದು ಸೌತೆಕಾಯಿ ಪುಟ್ಟು. ಓ, ಇದು ಚೆನ್ನಾಗಿರುತ್ತೆ. ಇನ್ನೊಂದು ಹೇಳಿದ ಆಮಟೆಕಾಯಿ ಬರ್ತಾ ಅಂದ್ರೆ ಅದು ಬರ್ತಾ ಇರುತ್ತಾ? ಹೌದು, ಬರ್ತಾ ಇರುತ್ತೆ. ಆಮಟೆಕಾಯಿ ಬಂದ ಹಾಗೆ ಅದು ಸಹ ಬರ್ತಾ ಇರುತ್ತೆ. ಓಕೆ, ಎರಡು ನೋಡಿ ಅಡುಗೆ ರೂಮ್ಗೆ ಹೋಗಾದ್ರೆ ಸರಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಫಸ್ಟಿಗೆ ಯಾವ್ದು ಮಾಡುವ? ನಾವು ಅಂಬಡೆ ಬರ್ತಾ ಮಾಡುವ. ಆಮಟೆಕಾಯಿ ಬರ್ತಾ ಅಲ್ಲ? ಓಕೆ, ಏನು ಮಾಡುವ ಫಸ್ಟಿಗೆ? ಇದನ್ನು ಬೇಯಿಸಬೇಕು. ಆಮಟೆಕಾಯಿಯನ್ನು ಬೇಯಿಸ್ಕೊಳ್ಬೇಕು. ಓಕೆ, ನಿಮಗೆ ಯಾವುದು ಮಣಲ್ ಬೇಕಾ ಬೇಯಿಸಲಿಕ್ಕೆ? ಆಯ್ತು. ಓಕೆ, ಅದರಲ್ಲಿ ನೀರು ಹಾಕಬೇಕು ಬೇಯಿಸ್ಲಿಕ್ಕೆ. ಜಾಸ್ತಿ ಬೇಕಾಗುತ್ತಲ್ಲ? ಹಾಂ, ಸ್ವಲ್ಪ ಬೇಯಿಸ್ಲಿಕ್ಕೆ ಅದಕ್ಕೆ ಒಂದು ಮುಚ್ಚಿ ಇಡುವ. ಹೌದು, ಬೇಗ ಬೇಯ್ತದೆ. ಓಕೆ, ಲಿಡ್ ಬೇಕಲ್ಲ? ಓಕೆ, ಈಗ ಅಲ್ಲಿ ಬೇಯ್ತು. ನಾವು ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡೋಣ. ಅಂದ್ರೆ ಈಗ ಎಂತ ಅಂದ್ರೆ ತೆಂಗಿನಕಾಯಿ ಎಲ್ಲ ಹಾಕಿ? ತೆಂಗಿನಕಾಯಿ, ಹೌದು. ಮತ್ತೆ ಒಣಮೆಣಸಿನಕಾಯಿ ಹಾಕಿ ಮಸಾಲೆ ಒಂದು ರುಬ್ಬೇಕಲ್ಲ. ಹಾಗಾದ್ರೆ ನಮಗೆ ಹುಳಿ ಏನು ಬೇಡ, ಇದರಲ್ಲೇ ಅದೆಲ್ಲ ಇರುತ್ತಲ್ಲ. ಓಕೆ, ರುಬ್ಬೇಕಾದ್ರೆ ಮಿಕ್ಸಿ ಬೇಕಲ್ಲ? ಓಕೆ, ಇದನ್ನ ಒಂದು ಅರ್ಧ ಕಪ್ಪಿನಷ್ಟು ತಗೊಂಡಿದ್ದೀರಲ್ಲ ತೆಂಗಿನಕಾಯಿ? ಇದಕ್ಕೆ 2 ಬ್ಯಾಡಗಿ ಮೆಣಸಲ್ಲ? ಹುರಿದ ಒಣಮೆಣಸಲ್ಲ. ಖಾರ ಜಾಸ್ತಿ ಇರುತ್ತೆ ಅದು ಆ ಮೆಣಸು? ಅಲ್ಲ, ಮತ್ತೆ ನಾನು ಹಸಿ ಮೆಣಸಿನಕಾಯಿ, ಶುಂಠಿ ಎಲ್ಲ ಹಾಕ್ತಿರಲ್ಲ? ಓಕೆ, ಇಷ್ಟನ್ನ ಈಗ ಮಿಕ್ಸ್ ಮಾಡಿ. ಹೌದು. ಓಕೆ, ಬೇರೆ ಏನು ಹಾಕ್ಲಿಕ್ಕಿಲ್ಲ ಇದಕ್ಕೆ? ಮಿಕ್ಸಿಗೆ ತೆಂಗಿನಕಾಯಿ ಮತ್ತು ಮೆಣಸು? ಹೌದು, ಸ್ವಲ್ಪ ನೀರು ಹಾಕ್ಬೋದು. ಹೌದು, ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ನೈಸ್ ಆಗಬೇಕಲ್ಲ? ಸ್ವಲ್ಪ ಸಾಕಲ್ಲ? ಹಾಂ, ಸಾಕು. ಓಕೆ, ಆಲ್ಮೋಸ್ಟ್ ಮಸಾಲೆ ರೆಡಿ ಅಲ್ಲ? ಸಾಕಲ್ಲ? ಓಕೆ, ಅಂಬಡೆ ಕೂಡ ಬೈತಾ ಬರ್ತುಂಟಲ್ಲ? ಹೌದು, ಆಯ್ತು. ಅದು ಬೆಂದಿದೆಯಾ? ಓಕೆ, ಇದು ಆಮಟೆ ಬೆಂದಿದೆ. ಓಕೆ, ತೆಗೆದಾ? ಹೌದು. ಆಫ್ ಮಾಡೋದಾ ಹೇಗೆ? ಹೌದು, ಆಫ್ ಮಾಡುವ. ಈಗ ಆಮಟೆಯನ್ನು ಚೆನ್ನಾಗಿ ಬೆಂದಿದೆಯಲ್ಲ? ಎಂದಾಗಲೇ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ. ಹೌದು. ಓಕೆ, ಇದು ನೀರು ಬೇಡಲ್ಲ? ಬೇಡ. ಓಕೆ, ಆಮಟೆ ಸ್ವಲ್ಪ ನಾವು ಮ್ಯಾಶ್ ಮಾಡಿಕೊಳ್ಳುವ. ಮ್ಯಾಶ್ ಮಾಡಬೇಕಲ್ಲ? ಬಿಸಿ ಇದ್ದ ಕಾರಣ ನಾವು ಹೀಗೆ ಸ್ಪೂನಲ್ಲೇ ಮಾಡಬೇಕು. ಚಮಚದಲ್ಲೇ ಮಾಡಬೇಕು. ಹೌದು. ಈಗ ಇದಕ್ಕೆ ನಾವು ಮಸಾಲೆ ಹಾಕುವ. ಮಸಾಲೆಗೆ ಜಾಸ್ತಿ ಏನೂ ಹಾಕಲಿಲ್ಲಲ್ಲ? ಇಲ್ಲ, ಮತ್ತು ತೆಂಗಿನಕಾಯಿ ಅಷ್ಟೇ. ಉಪ್ಪೆಲ್ಲ ಲಾಸ್ಟಿಗೆ ಹಾಕುದಾ? ಹೌದು, ಈಗ ಇನ್ನೂ ಹಾಕು. ಅಂಬಡೆ ಬೇಯುವಾಗ ಕೂಡ ಹಾಕಲಿಲ್ಲ? ಇಲ್ಲ, ಅದು ಅಂದರೆ ನೀರು ಎಲ್ಲ ಜಾಸ್ತಿ ಇರ್ತದಲ್ಲ, ನಮಗೆ ಇದಕ್ಕೆ ಜಾಸ್ತಿ ನೀರು ಏನು ಬೇಕಾಗಿಲ್ಲ. ಹಾಗೆ ಬೇಯುವಾಗ ಹಾಕಬೇಕು ಅಂತಿಲ್ಲ. ನೀರು ನೋಡ್ಕೊಂಡು ಹಾಕಿದ್ರೆ ಆಯ್ತು.
ಈಗ ಹಾಕ್ಬೋದು ಸ್ವಲ್ಪ ನೀರು. ನೀರು ಹಾಕ್ಬೇಕಾ? ಇದೇ ನೀರು ಹಾಕ್ಬೇಕಾ? ಇದ್ರೆ ಹೌದು, ಓಕೆ. ಅದರದ್ದು ಸ್ವಲ್ಪ ಹುಳಿ ಇರ್ತದೆ ಅದು. ಓಕೆ, ಇದೇ ನೀರನ್ನು ಯೂಸ್ ಮಾಡ್ತಿದ್ದೀರಲ್ಲ? ಹೌದು, ಸಾಕಾಗುತ್ತಾ? ಸಾಕು. ಬೇಕಾ? ಬೇಡ. ಅಂಬಡೆ ಹಾಗೆ ನೀರಲ್ಲಿ ಬೇಯಿಸುವಾಗ ಅದರ ಹುಳಿ ಬಿಡ್ತದಾ? ಹೌದು, ಸ್ವಲ್ಪ ನೀರಲ್ಲಿ ಹುಳಿ ಬಿಡ್ತದೆ. ಬಿಡ್ತದಲ್ಲ? ಹೌದು. ಈಗ ಇದಕ್ಕೆ ಈರುಳ್ಳಿಯ ಚೂರು. ಈರುಳ್ಳಿಯ ಚೂರು, ಓಕೆ. ನೀವೇನು ಹೇಳಿದ್ರಿ? ಈರುಳ್ಳಿಯ ಚೂರು. ಚೂರು, ಓಕೆ. ಅಂದರೆ ಚೂರು ಮಾಡಿದ್ದು ಪೀಸಸ್. ಪೀಸ್, ಓಕೆ. ಈರುಳ್ಳಿಯ ಚೂರು, ಓಕೆ. ಇದು ಪರಿಮಳಕ್ಕೆ ಹಸಿ ಮೆಣಸು. ಓಕೆ. ಪರಿಮಳಕ್ಕೆ ಏನು? ಶುಂಠಿ ಬೆಳ್ಳುಳ್ಳಿ ಮತ್ತೆ ಶುಂಠಿ. ಓಕೆ. ಶುಂಠಿಯ ಚೂರು. ಓಕೆ. ಇವಾಗ ಉಪ್ಪು, ಓಕೆ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಮತ್ತೆ ಸ್ವಲ್ಪ ಎಣ್ಣೆ. ಆಯಿಲ್ ಹಾಕ್ತಿದ್ದೀರಾ? ಓಕೆ. ಓ, ಈ ಥರ ಆಯಿಲ್ ಹಾಕಿದರೆ ಅದು ನೋಡೋಕೆ ಕೂಡ ಒಂದು ಒಗ್ಗರಣೆ ಬಿದ್ದಾಗಿ ಕಾಣ್ತುಂಟಲ್ಲ? ಹೌದು, ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರ್ತದೆ ಹಸಿ ಎಣ್ಣೆಯಲ್ಲಿ. ಹಾಂ, ಓಕೆ. ಹಾಗೆ ಮತ್ತೆ ಅದರದ್ದೊಂದು ಫ್ಲೇವರ್ ನಮಗೆ ಒಂದು ಟೇಸ್ಟ್ ಕೊಡ್ತದೆ. ಓಕೆ. ಶುದ್ಧವಾದ ಆಯಿಲನ್ನು ಹಾಕಬೇಕಲ್ಲ? ಹೌದು. ಓಕೆ. ಈಗ ಸರ್ವ್ ಈಗ ನಾವು ಸರ್ವ್ ಮಾಡುವ. ಓಕೆ. ಅಮಟೆಕಾಯಿ ಭರ್ತಾ. ಅಮಟೆಕಾಯಿ ಭರ್ತಾ ರೆಡಿ ಅಲ್ಲ? ಇದೆಲ್ಲ ಊಟಕ್ಕೆ ಚೆನ್ನಾಗಿರ್ತದೆ. ಓಕೆ. ಅನ್ನದ ಜೊತೆಗೆ ಮತ್ತೆ ನೀರು ದೋಸೆ ಜೊತೆಗೆ. ನೀರು ದೋಸೆ ತಿನ್ಬೋದಾ? ಹೌದು. ಈ ಚಟ್ನಿ ಥರ? ಹೌದು. ಓಕೆ. ಈರುಳ್ಳಿ ಗೊಜ್ಜು ಎಲ್ಲ ಮಾಡ್ತಾರಲ್ಲ ಆ ಥರ ಹೌದು. ಆಲ್ಮೋಸ್ಟ್ ಈಗ ನಾರ್ಮಲ್ ನಾವು ಚಟ್ನಿ ಎಲ್ಲ ಮಾಡ್ತೇವಲ್ಲ ಅದೇ ಟೈಪ್. ಅಮಟೆಕಾಯಿ ಎಕ್ಸ್ಟ್ರಾ ಇದರಲ್ಲಿ ನಾವು ಅಮಟೆಕಾಯಿ, ಹುಣಸೆ ಹಣ್ಣಿನ ಬದಲಿಗೆ ಅಮಟೆಕಾಯಿ. ಓಕೆ. ಆಲ್ಮೋಸ್ಟ್ ಅಮಟೆಕಾಯಿ ಭರ್ತಾ ರೆಡಿ. ಅಮಟೆಕಾಯಿ ಭರ್ತಾ ರೆಡಿ ಆಗಿದೆ. ಓಕೆ. ನಾರ್ಮಲ್ ಆಗಿ ನಾವು ಈ ಥರದ್ದೆಲ್ಲ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ನಾವು ಟೇಸ್ಟ್ ನೋಡ್ಲಿಕ್ಕೆ ಕೂಡ ಚೆನ್ನಾಗಿರ್ಬೋದು. ಅಮಟೆಕಾಯಿ ಹೀಗೆ ಊರಲ್ಲೆಲ್ಲ ಸಿಗುತ್ತೆ. ಈ ಥರ ತಂದು ರಾಪ್ ಅಂತ ಮಾಡ್ಕೊಳ್ಬೋದು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ? ಸರಿ. ಓಕೆ, ಮ್ಯಾಮ್ ಅಂತೂ ಸಾಕಾಗಿರುವಂತಹ ಅಮಟೆಕಾಯಿ ಭರ್ತಾ ರೆಡಿ ಮಾಡಿಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಇದೆಲ್ಲ ಊಟಕ್ಕೆಲ್ಲ ಪಕ್ಕ ಅಂತ ಹೇಳಿದರೆ, ಜೊತೆಗೆ ಏನಾದರೂ ದೋಸೆಗೆ ಆ ಥರ ಕೂಡ ತಿನ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಅಮಟೆಕಾಯಿ ಭರ್ತಾ ತಯಾರಿಸುವ ವಿಧಾನ. ಮೊದಲಿಗೆ 2 ಅಮಟೆಕಾಯಿ ಅಥವಾ ಅಂಬಡೆಯನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿ ಕಿವುಚಿಕೊಳ್ಳಿ. ಇನ್ನೊಂದೆಡೆ ತೆಂಗಿನ ತುರಿಗೆ 2 ಹುರಿದ ಒಣಮೆಣಸು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಸಾಲೆಯನ್ನು ಅಮಟೆಕಾಯಿಗೆ ಸೇರಿಸಿ ಬೇಕಿದ್ದಲ್ಲಿ ಅಂಬಡೆ ಬೇಯಿಸಿದ ನೀರು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಶುಂಠಿ ತುರಿ, ರುಚಿಗೆ ಅನುಸಾರವಾಗಿ ಉಪ್ಪು, 1 ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ತಯಾರ್ ಅಮಟೆಕಾಯಿ ಭರ್ತಾ. ಓಕೆ, ಅಮಟೆಕಾಯಿ ಭರ್ತಾ ಹೇಗೆ ಮಾಡೋದು ಅಂತ ನೋಡಿದಾರಲ್ಲ, ಸಾಕಾಗಿರ್ಬೋದು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಕ್ಸ್ ಸೌರಾಟ್, ಉಸ್ತಾ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ನಾಥ್ ತೋದ, ಸತ್ಯನಾಥ್ ಸೋಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ ಮ್ಯಾಮ್, ಸಖತ್ತಾಗಿರುವಂತಹ ಏನು ಅಂಬಡೆ ಭರ್ತಾ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಹೇಗೆ ಅಂತ ಅವ್ರ ಜೊತೆ. ಎಸ್ ಮ್ಯಾಮ್, ಇವಾಗ ಸೌತೆಕಾಯಿಯದ್ದು ಪುಟ್ಟು ಮಾಡ್ತಾ ಇದ್ರು. ಸೌತೆಕಾಯಿಯ ಪುಟ್ಟಲ್ಲ, ಪುಟ್ಟು ನಾರ್ಮಲ್ ಆಗಿ ಯಾವುದೆಲ್ಲ ಮಾಡ್ತಾರೆ? ಸೌತೆಕಾಯಿ ಇಲ್ಲ, ಈಗ ಆಕ್ಚುಲಿ ವೆರೈಟಿ ಆಫ್ ಪುಟ್ಟು ಮಾಡ್ತಾರೆ. ಆಕ್ಚುಲಿ ಅಕ್ಕಿ ಮತ್ತು ತೆಂಗಿನಕಾಯಿ ಮಾತ್ರ ಹಾಕಿ ಮಾಡೋದಿತ್ತು ಮುಂಚೆ. ಈಗ ಬೀಟ್ರೂಟ್ ಪುಟ್ಟು, ಕ್ಯಾರೆಟ್ ಪುಟ್ಟು ಎಲ್ಲ ಹಾಗೆ ತಿರಂಗ ಪುಟ್ಟು ಅಂತ. ತಿರಂಗ ಅಂದ್ರೆ ಇದು 3 ಕಲರ್ ಬರುವುದು ಹಾಗೆ ಮಾಡಿ ಮಾಡ್ತಾರೆ. ಅಂದ್ರೆ ಈಗ ಬೇರೆ 3 ಕಲರ್ ಅಂದ್ರೆ ಈಗ ಬನಾನಾ ಫ್ಲೇವರ್ ಇದ್ದು ಎಲ್ಲ ಹಾಗೆ ಮಾಡ್ತಾರೆ. ಬನಾನಾ ಹಾಕಿದ್ರೆ ಸ್ವೀಟ್ ಅಲ್ಲ ಆಗುತ್ತಲ್ಲ, ಸ್ವಲ್ಪ ಸ್ವೀಟಿಶ್ ಇರ್ತದೆ. ಓಕೆ, ಈಗ ಇದು ಸಹ ಸ್ವಲ್ಪ ಸ್ವೀಟಿಶ್ ಬರ್ತದೆ. ಯಾಕೆಂದ್ರೆ ಇದು ಸೌತೆಕಾಯಿ ಸ್ವಲ್ಪ ಸ್ವೀಟ್, ಬೀಟ್ರೂಟ್ ಹಾಕಿದ್ರು ಸಹ ಅದು ಸಹ ಹಾಗೆ ಬರ್ತದೆ, ಕ್ಯಾರೆಟ್ ಹಾಕಿದ್ರು ಸಹ ಅದು ಸಹ ಸ್ವಲ್ಪ ಸ್ವೀಟಿಶ್, ಸ್ವಲ್ಪ ಅಂದ್ರೆ ಅದರದ್ದು ಸ್ವೀಟ್ನೆಸ್ ಬರುತ್ತೆ. ಬೇಕಿದ್ರೆ ನಾವು ಆ್ಯಡ್ ಮಾಡ್ಕೊಳ್ಬೋದಲ್ಲ ಸ್ವೀಟ್ ಬೇಕಿದ್ರು ಕೂಡ. ಓಕೆ, ನೀವು ಈಗ ಸೌತೆಕಾಯಿಯ ಪುಟ್ಟು ಮಾಡ್ತಿದ್ದೀರಲ್ಲ, ಏನು ಬೇಕು ಫಸ್ಟ್? ಈಗ ನನಗೆ ಒಂದು ಇದು ಮಿಕ್ಸಿ ಜಾರ್ ಬೇಕಾ? ಹೌದು. ಓಕೆ, ಇದರಲ್ಲಿ ನಾವು ತೆಂಗಿನಕಾಯಿ, ಓಕೆ, ತೆಂಗಿನ ತುರಿ ಅಲ್ಲ? ಹೌದು, ತೆಂಗಿನ 1 ಕಪ್ಪಿನಷ್ಟ. ಹೌದು, ಓಕೆ, ಸ್ವಲ್ಪ ಸಾಕು.
ತೆಂಗಿನ ತುರಿ, ಓಕೆ, ಮತ್ತೆ ಹಸಿಮೆಣಸಿನಕಾಯಿ ಮತ್ತು ಶುಂಠಿ. ಓಕೆ, ನೀವು ಸ್ವೀಟ್ ಬರ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಖಾರ ಕೂಡ ಆಗ್ತದೆ? ಎಲ್ಲ ಮಿಕ್ಸ್ ಮಾಡ್ತೇನೆ ನಾನು. ಓಕೆ, ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಆಗುತ್ತಲ್ಲ? ಈ ಖಾರಕ್ಕೆ ಅಷ್ಟು ಬೆಲ್ಲ ಅಲ್ಲ? ಓಕೆ, ಈಗ ಇದು ನೀರು ಹಾಕದೆ ಹಾಗೆ ಕ್ರಶ್ ಮಾಡೋದು. ಓ, ಹಾಗೆ ಡ್ರೈ ಆಗಿರಲಿ? ಹೌದು. ಓಕೆ, ಚೂರಾದ್ರೆ ಆಯ್ತದು. ಚೂರಾದ್ರೆ ಸಾಕಲ್ಲ? ಮೆಣಸಿನಕಾಯಿ, ಹಸಿ ಶುಂಠಿ ಎಲ್ಲ ಚೂರಾದ್ರೆ ಆಯ್ತು. ಓಕೆ, ಜಸ್ಟ್ ಒಂದು 4 ಸುತ್ತು ತಿರುಗಿದ್ರೆ ಸಾಕು ಅಂತ ಹೇಳ್ತಿದ್ದೆ. ಸಾಕಾಗುತ್ತಾ? ಓಕೆ, ಈಗ ನಾವು ಇದು ತೊಳೆದಿಟ್ಟದ್ದು ಅಕ್ಕಿಯದ್ದು ರವೆ. ಅಕ್ಕಿಯ ರವೆನಾ? ಹೌದು. ಓಕೆ, ಅಕ್ಕಿ ರವೆ ಯೂಸ್ ಮಾಡಬೇಕಲ್ಲ? ಓಕೆ. ಆಮೇಲೆ ಹಾಗೆ ರವೆಯನ್ನೆಲ್ಲ, ಅಕ್ಕಿ ರವೆ ಈ ಥರ ರವೆಗಳನ್ನು ತೊಳಿಬೇಕು ಅಂತ ಉಂಟಾ? ಹೇಗೆ? ಹೌದು, ತೊಳಿಬೇಕು. ಹೌದಾ? ಅಂದ್ರೆ ನಾವು ಮಾರ್ಕೆಟಿಂದ ತರುವುದಲ್ಲ, ಮನೆಯಲ್ಲಿ ಆಗಿರುತ್ತಲ್ಲ ಇರ್ತದೆ. ಆದ್ರೆ ಸಹ ನಾವು ಮನೆಯಲ್ಲಿ ಮಾಡಿದ್ರೆ ಅಕ್ಕಿ ತೊಳೆದು ಒಣಗಿಸಿ ನಾವು ಮಾಡ್ತೇವೆ. ಆದ್ರೆ ನಮ್ಗೆ ಹೇಗೆ ಇರ್ತದೆ ಅಂತ ಗೊತ್ತಿರೋದಿಲ್ಲ ಅಂಗಡಿಯಿಂದ ತರುವಾಗ. ಪ್ಯಾಕಿಂಗ್ ಕೂಡ ಹೇಗೆ ಆಗಿರುತ್ತೆ ಗೊತ್ತಿಲ್ಲ. ಅಂದ್ರೆ ಅವರು ಯೂಸ್ ಮಾಡೋದು ನಮ್ಮ ಸೇಫ್ಟಿಗೋಸ್ಕರ. ನೀರು ಬೇಕಾ? ಸೌತೆಕಾಯಿಯದ್ದೇ ನೀರು ಇರ್ತದೆ. ಸೌತೆಕಾಯಲ್ಲಿ ನೀರು ಇರುತ್ತಲ್ಲ? ಹೌದು. ಈಗ ತುರಿದ ಸೌತೆಕಾಯಿ. ನಾರ್ಮಲ್ ಆಗಿ ನಮಗೆ ಏನು ಈ ತರ ತಿನ್ಲಿಕ್ಕೆ ನಾವು ಚಿಕ್ಕ ಸೌತೆಕಾಯಿ ಯೂಸ್ ಮಾಡ್ತಾರೆ, ಅದೇ ಅಲ್ಲ? ಈಗ ಅಂದ್ರೆ ಹೊಸದಾಗಿ ಮಳೆಗಾಲ ಇದು ಎಂಡ್ ಆಗ್ತಾ ಬರುವಾಗ ನಮ್ದು ಈಗ ಬೆಳೆದ ತರಕಾರಿಗಳೆಲ್ಲ ಬರ್ಲಿಕ್ಕೆ ಶುರು ಆಗ್ತದೆ. ಹೌದಾ? ಹಾಗೆ ಅದಕ್ಕೆ ಮಳೆಗಾಲದ್ದು ಸ್ಪೆಷಲ್ ಅಂತ. ಮಳೆಗಾಲದ್ದು ಸ್ಪೆಷಲ್ ಅಲ್ಲ? ಹೌದು. ಇದು ನಮಗೆ ಅರ್ಜೆಂಟಿಗೆ ಯಾವಾಗ ಬೇಕಾದರೂ ಸಹ ಮಾಡ್ಕೊಳ್ಬೋದಲ್ಲ? ತರಕಾರಿ ಒಂದು ಇದ್ರೆ ಆಯ್ತು. ಈಗ ಪುಟ್ಟು ಮೇಕರ್ ಇಲ್ಲ ಅಂತಂದ್ರೆ ನೀವು ಮನೆಯಲ್ಲಿ ಇಡ್ಲಿಯದ್ದು ಪಾತ್ರೆ ಇರ್ತದೆ, ಅದರಲ್ಲಿ ಸಹ ಇಟ್ಟು ನೀವು ಬೇಯಿಸ್ಕೊಳ್ಬೋದು. ಹಾಗೆ ಬೇಯಿಸ್ಕೊಳ್ಬೋದಾ? ಹೌದು. ಈಗ ನಾನು ಇದಕ್ಕೆ ಉಪ್ಪು ಹಾಕಿರ್ಲಿಲ್ಲ, ಈಗ ಇದಕ್ಕೆ ಉಪ್ಪು ಹಾಕ್ತೇನೆ ನಾನು. ಓಕೆ. ಮನೆಯಲ್ಲಾದ್ರೆ ಈಗ ಕೆಲವು ಎಲೆಯಲ್ಲೆಲ್ಲ ರೌಂಡ್ ಮಾಡಿ ಮಾಡ್ತಾರಲ್ಲ? ಹೌದು, ಎಲೆಯಲ್ಲಿ ಸಹ ಇಟ್ಟು ಮಾಡ್ಬೋದು. ಬಾಳೆ ಎಲೆಯಲ್ಲಿ, ಅರಿಶಿನ ಎಲೆಯಲ್ಲಿ ಮಾಡ್ಬೋದು. ಈಗ ಇದಕ್ಕೆ ಸಹ ನಾನು ಇಡ್ತೇನೆ ಅರಿಶಿನ ಎಲೆ, ಯಾಕೆಂದ್ರೆ ಹೌದು ಇದರ ಜೊತೆ ಅದರದ್ದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದು ಕುಕ್ಕರ್ ಬಿಸಿ ಮಾಡ್ಲಿಕ್ಕೆ. ಓಕೆ, ಕುಕ್ಕರ್ ಅಂತ ರೆಡಿ ಇದೆ. ಕುಕ್ಕರ್ನಲ್ಲಿ ನೀರು ಹಾಕಬೇಕು. ಓಕೆ, ಜಾಸ್ತಿ ಇರಬೇಕಾ ನೀರು? ಸಾಕು ಸಾಕು. ಅದು ಮುಚ್ಚಳ ಹಾಕುವ, ಅದು ವಿಸಿಲ್ ಬೇಡ. ವಿಸಿಲ್ ಬೇಡ? ಓಕೆ. ಅಂದರೆ ನೀವೀಗ ಏನು ಪುಟ್ಟು ಮೇಕರ್ದ ಇದರಲ್ಲಿ ಇದಕ್ಕೆ ಇಡ್ತೀರಾ? ಹೌದು, ಇದರ ಮೇಲೆ. ಓಕೆ, ಅದು ಬಿಸಿ ಆಗಲಿ. ನಾವು ಇದು ಪುಟ್ಟು ಮೇಕರ್. ಹೌದು. ಇದರಲ್ಲಿ ನಾವು ಒಂದು ಅರಿಶಿನ ಎಲೆ ಇಟ್ಕೊಳ್ಳೋದು ಹೀಗೆ. ಓಕೆ, ಇದು ನಾವು ಈಗ ಮನೇಲಿ ಮಾಡೋದಾದ್ರೆ ಇದು ಒಂದು ಸಾಕಾಗುತ್ತಾ? ಅಷ್ಟು ಬೇಗ ಆಗುತ್ತಾ ಮನೇಲಿ? ಬೇಗ ಆಗ್ತದೆ. ಇಲ್ಲ ಅಂದ್ರೆ ನಿಮ್ಮ ಹತ್ರ ಇದು ಎಂತ ಉದ್ದದ್ದು ಪುಟ್ಟು ಮೇಕರ್ ಇದ್ರೆ ಅದರಲ್ಲಿ ಮಾಡ್ಕೊಳ್ಬೋದು. ಇದರಲ್ಲಿ ಫಸ್ಟ್ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳೋದು. ಓಕೆ, ಮತ್ತೆ ಇದನ್ನು ಆಮೇಲೆ ಮಿಕ್ಸ್ ಮಾಡಿದ್ದನ್ನು ಹಾಕೊಳ್ಳೋದು. ಹೌದು. ನಾವು ಈ ಥರ ಮಾಡುವಾಗ ಬೇಕಿದ್ರೆ ಏನಾದ್ರು ಬೇಯಲಿಕ್ಕೆ ಇಟ್ಟರೆ ಆಗ ಕೂಡ ಇಟ್ಕೊಳ್ಬೋದಲ್ಲ? ಹೌದು, ಎರಡು ಒಟ್ಟಿಗೆ ಹಾಕ್ತೇನೆ. ಹೌದು. ನೀವು ಇಡ್ಲಿ ಪಾತ್ರೆಯಲ್ಲಿ ಸಹ ಇಡ್ಲಿ ಥರ ಬೇಯಿಸ್ಕೊಳ್ಬೋದು ಇದನ್ನು. ಹಾಗೂ ಮಾಡ್ಕೊಳ್ಬೋದಲ್ಲ? ಮನೇಲಾದರೆ ಆ ಥರ ಮಾಡ್ಕೊಳ್ಬೋದು. ಒಬ್ಬೊಬ್ಬರು ಆ ಥರ ಎಲ್ಲ ಇದ್ದರೆ ಹೀಗೆ ಮಾಡ್ಕೊಳ್ಬೋದಲ್ಲ? ಹೌದು. ಇದನ್ನು ನಾವು ಇದರ ಮೇಲೆ ಇಟ್ಕೊಳ್ಳೋದು. ಓಕೆ, ಸ್ಟೀಮ್ ಬರುವಾಗ ಇದರ ಮೇಲಿಂದ ಬರ್ತದೆ ನೋಡಿ. ನಾವು ಈ ತರ ಕುಕ್ಕರಿನ ಅಲ್ಲಿ ಎರಡೆರಡು ಅಡುಗೆ ಕೂಡ ಮಾಡ್ಬೋದಲ್ಲ? ನಾನು ಫಸ್ಟ್ ಟೈಮ್ ಈ ತರ ಪುಟ್ಟು ಮಾಡೋದು ನೋಡು. ಅಂದ್ರೆ ಒಂದೇ ಇದರಲ್ಲಿ ಎರಡು ಮಾಡೋದು. ಈಗ ಇಂಥದ್ದು ಬರ್ತದೆ. ಮುಂಚೆ ಎಲ್ಲ ಏನಂದ್ರೆ ಅವರು ಗೆರಟೆಯಲ್ಲಿ ಮಾಡ್ತಿದ್ರು. ಗೆರಟೆಯಲ್ಲಿ ಆ ತರ ಮಾಡ್ತಾರೆ. ಚಿಪ್ಪು ಹಾಗಿಡ್ಬೋದು. ಅದು ಕಣ್ಣಿರ್ತದಲ್ಲ, ಕಣ್ಣನ್ನು ಇದ್ರ ಮೇಲೆ ಬರುವ ಹಾಗೆ ಇಡುದು. ಹಾಗೆ ಮಾಡೋದು. ಅದು ಸ್ಟೀಮ್ ಆಗ್ತದೆ. ಇದು ಶೇಪ್ ಹಾಗೆ ಬರ್ತದೆ, ಚೆನ್ನಾಗಿ ಬರುತ್ತೆ. ತೆಂಗಿನಕಾಯಿ ಚಿಪ್ಪಿಂದು ಶೇಪ್ ಬರ್ತದೆ. ಓಕೆ, ಅದು ನ್ಯಾಚುರಲ್ ಕೂಡ ಇರುತ್ತೆ. ಕ್ಲೀನ್ ಆಗಿ ಓಕೆ, ಆ ಥರ ಕ್ಲಿಯರ್ ಬಂದರೆ ಬೆಂದಿದೆ ಅಂತ ಲೆಕ್ಕಲ್ಲ? ಓಕೆ, ಆಫ್ ಮಾಡುವ. ಓಕೆ, ಪರಿಮಳ ಕೂಡ ನೋಡಿ, ಆ ಸೊಪ್ಪಿನ ಪರಿಮಳ ಹಾಗೆ ಬರ್ತಂತಲ್ಲ? ಅರಿಶಿನ ಎಲೆ. ಓಕೆ,
ಈಗ ಇದನ್ನು ಇದರ ಮೇಲೆ ಇಡಬೇಕು. ಓಕೆ, ಹೀಗೆ ಕೌಚಾಕ. ಎಸ್, ನೋಡಿ ಹೇಗೆ ಕಾಣ್ತುಂಟಲ್ಲ. ನಾರ್ಮಲಾಗಿ ಇದು ಇಡ್ಲಿ ತನಕ ಕಾಣ್ತುಂಟಲ್ಲ ನೋಡಲಿಕ್ಕೆ. ಹೌದು. ಓಕೆ, ಇದನ್ನು ಹೀಗೆ ತಿನ್ಬೋದಾ? ಅಂದರೆ ಈಗ ಚಟ್ನಿ ಗಿಟ್ಟಿ ಆ ಥರ ಅಲ್ಲ, ಇದಕ್ಕೆ ಈಗ ಎಲ್ಲ ಇದರಲ್ಲಿ ಟೇಸ್ಟ್ ಉಂಟು. ಹಾಂ, ಹುಳಿ, ಸಿಹಿ, ಖಾರ ಎಲ್ಲ ಇದೆ ಇದರಲ್ಲಿ. ಹಾಗೆ ಇದಕ್ಕೆ ಏನು ಬೇಕಾಗಿ ಬರೋದಿಲ್ಲ. ಬೆಣ್ಣೆ, ತುಪ್ಪ ಹಾಕಿ ತಿನ್ಬೋದು. ಓಕೆ. ಮತ್ತೆ ನಾವು ಪ್ಲೇನ್ ಮಾಡ್ತೇವಲ್ಲ, ಅದಕ್ಕೆ ಆದ್ರೆ ನಾವು ಪದಾರ್ಥ ಮಾಡ್ತೇವೆ. ಪದಾರ್ಥ ಏನಾದ್ರು ಮಾಡ್ಕೊಳ್ಬೇಕಲ್ಲ. ಕಡಲೆಕಾಳಿಂದು ಏನಾದರೂ ಪದಾರ್ಥ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಗ್ರೇವಿ ಇರಬೇಕದು. ಹೌದು. ಸೌತೆಕಾಯಿ ಪುಟ್ಟು ರೆಡಿ ಆಗಿದಲ್ಲ, ಸಾಕಾಗಿಂಟು. ನಾವು ಸೌತೆಕಾಯಿ ಸೈಡಿಗೆಲ್ಲ ಹಾಕಿ ನೋಡುವಾಗಲೇ ಗೊತ್ತಾಗ್ತದೆ ಇದು ಸೌತೆಕಾಯಿ ಪುಟ್ಟು ಅಂತ. ಇದರ ಪರಿಮಳ ಕೂಡ ಹಾಗೆ ಬರ್ತಾ ಉಂಟು. ಏನು ಅರಿಶಿನ ಎಲೆಯದ್ದು ಮತ್ತು ಏನು ಸೌತೆಕಾಯಿಯ ಪರಿಮಳ, ಬೆಂದ ಪರಿಮಳ ಉಂಟಲ್ಲ, ಅದು ಘಮ ಅಂತ ಪರಿಮಳ ಚೆನ್ನಾಗಿ ಉಂಟು. ಬ್ಲೆಂಡ್ ಆಗಿ ತುಂಬಾ ಚೆನ್ನಾಗಿ ಬರುತ್ತಲ್ಲ. ಓಕೆ, ಸ್ವಲ್ಪ ಸ್ವೀಟ್ ಆಗಿ ಚೆನ್ನಾಗಿರ್ಬೋದು ಅಂತ ಕಾಣ್ತಾ ಉಂಟು. ಓಕೆ, ಟೇಸ್ಟ್ ಮಾಡಿ. ಖಾರ ಎರಡು ಇರುತ್ತಲ್ಲ. ಓಕೆ, ಸೌತೆಕಾಯಿಯ ಪುಟ್ಟು ರೆಡಿ ಮಾಡಿಕೊಟ್ಟಿದ್ದಾರೆ ಚಂದ್ರಿಕಾ ಮಲೆ ಮ್ಯಾಮ್. ಸಗಲಾಗಿ ಉಂಟು, ಘಮ ಅಂತ ಮುಗಿ ಹೊಡಿತುಂಟು. ನಾನದು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀವಿ. ಸೌತೆಕಾಯಿ ಪುಟ್ಟು ತಯಾರಿಸುವ ವಿಧಾನ. ಮೊದಲು 1 ಕಪ್ ತೆಂಗಿನ ತುರಿಗೆ ಹಸಿಮೆಣಸು, ಶುಂಠಿ, ಬೆಲ್ಲ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ 1 ಕಪ್ ಅಕ್ಕಿ ರವೆಗೆ ರುಬ್ಬಿದ ಮಸಾಲೆಯನ್ನು ಸೇರಿಸಿ 3 ರಿಂದ 4 ಚಮಚದಷ್ಟು ತುರಿದ ಸೌತೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಕುಕ್ಕರ್ನಲ್ಲಿ ನೀರು ಹಾಕಿ ಮುಚ್ಚಳ ಮುಚ್ಚಿಡಿ. ಬಳಿಕ ಪುಟ್ಟು ಮೇಕರ್ನಲ್ಲಿ ಅರಶಿನ ಎಲೆಯನ್ನಿಟ್ಟು ಅಕ್ಕಿ ರವೆಯ ಮಿಶ್ರಣ, ತೆಂಗಿನ ತುರಿ ಹೀಗೆ ಪದರವಾಗಿ ಹಾಕಿ ಕುಕ್ಕರ್ನ ಮೇಲಿಟ್ಟು 10 ನಿಮಿಷ ಬೇಯಿಸಿ. ಈಗ ಸೌತೆಕಾಯಿ ಪುಟ್ಟು ತುಪ್ಪದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ಪುಟ್ಟು, ಇನ್ನೊಂದು ಭರ್ತ, ಅಮಟೆಕಾಯಿಯ ಭರ್ತಲ್ಲ. ಎರಡು ಕೂಡ ಚೆನ್ನಾಗಿ ಮೂಗಿಗೆ ಹೊಡಿತಾ ಉಂಟು. ಯಾವ ನೋಡುವ ಟೇಸ್ಟ್ ಫಸ್ಟಿಗೆ? ಯಾವುದು ಸಹ ತಿನ್ಬೋದು. ಓಕೆ, ಫಸ್ಟಿಗೆ ನಾವು ಇದನ್ನೇ ತಿನ್ನೋಣ. ಫಸ್ಟಿಗೆ ನೀವು ಪುಟ್ಟು ತಿನ್ನುವ ಅಂತ ಹೇಳ್ತಿದ್ದೀರಲ್ಲ. ಓಕೆ, ತಗೊಳ್ಳಿ ನೀವು ಕೂಡ. ಇದನ್ನು ಈ ಎಲೆಯನ್ನು ಹೇಗೆ ತಗೊಳ್ಬೇಕಲ್ಲ. ಓಕೆ, ಗರಿಯಾಗಿದೆ. ಇದರ ಜೊತೆಗೆ ನಾವೇನು ತುಪ್ಪ ಎಲ್ಲ ಹಾಕಬಹುದಲ್ಲ. ತುಪ್ಪ, ಬೆಣ್ಣೆ. ಸ್ಪೆಷಲಾಗಿ ನಮ್ಮದು ಏನು ಕೇಸರಿ ಶುದ್ಧ ಹಸುವಿನ ತುಪ್ಪ ಕೂಡ ಇದೆ, ಅದನ್ನು ಬೇಕಾದ್ರೆ ಹಾಕೊಳ್ಬೋದು. ಇಲ್ಲಾಂದರೆ ಹೀಗೆ ತಿನ್ಬೋದಲ್ಲ. ಓಕೆ, ಬಿಸಿ ಉಂಟು. ಸಾಕಾಗಿ ಈ ಥರ ಎಲ್ಲ ಸಿಕ್ಕಿದ್ರೆ ಉಂಟಲ್ಲ, ಫುಲ್ಲಾಗಿ ಮಾಡ್ಬೋದಲ್ಲ. ಟೇಸ್ಟ್ ಕೂಡ ಗಮ್ಮತ್ ಬಂದಿದೆ. ನಮಗೆ ಗೊತ್ತಾಗಲ್ಲ ಸೌತೆಕಾಯಿ ಅಂತ, ಫ್ಲೇವರಲ್ಲಿ ಸ್ವಲ್ಪ ಗೊತ್ತಾಗ್ತದೆ ಹೊರತು ಟೇಸ್ಟ್ ಅಂತೂ ಸಕ್ಕತ್ತಾಗಿ ಉಂಟು. ಅಂದರೆ ಈಗ ಏನು ಖಾರ ಹಾಕಿದ್ದು ಕೂಡ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಖಾರ ಕೂಡ ಸಿಗುತ್ತೆ. ಜೊತೆಗೆ ಸ್ವೀಟು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಿದೆ, ಚೆನ್ನಾಗಿದೆ. ತೆಂಗಿನಕಾಯಲ್ಲಿ ಹಾಕಿ ಹಾಗೆ ಮಾಡಿದ್ರು ಟೇಸ್ಟ್ ಕೂಡ ಗಮ್ಮತ್ ಬಂದಿದೆ. ಇನ್ನೊಂದು ಬರ್ತಲ್ಲ, ತಗೊಳ್ಳಿ ನೀವು. ಇದು ಕೂಡ ಸಾಗುಂಟು. ನಾರ್ಮಲ್ ಆಗಿ ನಾವೇನು ತೆಂಗಿನಕಾಯಿ ಚಟ್ನಿ ಎಲ್ಲ ಮಾಡ್ತೀವಲ್ಲ ಅದೇ ಥರ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಮಾಡ್ತೀವಿ. ಈಗ ಏನು ಆಮಟೆಕಾಯಿ ಹಾಕಿದ ಕಾರಣ ಟೇಸ್ಟ್ ಅಂತೂ ಸಾಕಾಗಿದೆ. ಭರ್ತ ಅಂತೂ ಚೆನ್ನಾಗಿ ಬಂದಿದೆಲ್ಲ. ಎರಡು ಕೂಡ ಅಡಿಗೆ ಅಂತೂ ಪಕ್ಕ ಚೆನ್ನಾಗಿದೆ. ಅದರಲ್ಲಿ ಪುಟ್ಟು ಅಂತೂ ಸಾಕಾಗಿದೆ. ನಾನು ಫಸ್ಟ್ ಟೈಮ್ ಈ ಥರದೆಲ್ಲ ಪುಟ್ಟು ತಿನ್ನೋದು. ನಾರ್ಮಲ್ ಆಗಿ ತೆಂಗಿನಕಾಯಿ ಎಲ್ಲ ಪುಟ್ಟು ತಿಂದೇನೆ. ಈ ಥರ ಸೌತೆಕಾಯಿದು ಪುಟ್ಟು ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಹೇಗೆ ಅನ್ನಿಸ್ತು ಎರಡು ಡಿಶ್ ಮಾಡಿ? ನನಗೆ ಖುಷಿ ಆಯಿತು. ಓಕೆ, ನಿಮಗೆ ಖುಷಿ ಆಯಿತು. ನಮಗೆ ಕೂಡ ನೀವು ಈ ಥರ ಖುಷಿಯಾದಂಥ ಟೇಸ್ಟಿ ಆದಂತಹ ಎರಡು ಹೆಲ್ತಿ ಏನು ರೆಸಿಪಿ ಮಾಡಿ ಕೊಟ್ಟಿದ್ದು ನಮಗೆ ಕೂಡ ಖುಷಿ ಆಯಿತು. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಎರಡು ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಧನ್ಯವಾದಗಳು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಧನ್ಯವಾದ. ನಿಮಗೆ ರೈಸ್ ಕೊಟ್ಟರೆ ಹಾಗೆ ಬಿಡಲ್ಲ, ಅದರ ಜೊತೆಗೆ ನಾನಾ ಮಸಾಲ ಅವರ ಕಡೆಯಿಂದ ಸ್ಪೆಷಲ್ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು. ಓಕೆ, ಮಸಾಲೆ ಹಾಕಿ ಅಡುಗೆ ಮಾಡಿಕೊಡಿ. ನಾನಾ ಮಸಾಲೆ ಹಾಕಿ ಸ್ಪೆಷಲ್ ಆಗಿ ಟೇಸ್ಟಿಯಾಗಿ ಹೆಲ್ದಿ ಅಡುಗೆ ಮಾಡಿಕೊಳ್ಳಿ. ಓಕೆ, ಥ್ಯಾಂಕ್ ಯು. ಓಕೆ, ಚಂದ್ರಿಕಾ ಮಾಲೆ ಮ್ಯಾಮ್ ಸಗದಾಗಿರುವಂತಹ ಆಮಟೆಕಾಯಿಯ ಭರ್ತಾ, ಇನ್ನೊಂದು ಸ್ಪೆಷಲ್ ಆಗಿ ಏನು ಸೌತೆಕಾಯಿಯ ಪುಟ್ಟು, ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಯೂಸ್ ಸಂಚಿಕೆ ಇಲ್ಲಿ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್
KC Cow Ghee since 1965, Nana Masala, Postman Turdal, Satyanath Stores Brahmavara, McCoy Home Appliances, Aishwarya KT Specialty. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.